ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ. ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಕೀರ್ತಿ. ದಾರಿ ಇಲ್ಲ ಅಂತ ನಡೆಯುವುದನ್ನು ನಿಲ್ಲಿಸಬಾರ್ದಂತೆ ನಾವು ನಡೆಯುವುದೇ ದಾರಿ ಆಗಬೇಕು. ಆ ದಾರಿ 4 ಜನರಿಗೆ ಸ್ಫೂರ್ತಿ ಆಗಬೇಕು. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಲ್ಸ್ ಕ್ಯಾಬು ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್ ಉಡುಪಿ. ದಾರಿ ಇಲ್ಲದಿದ್ದರೆ ನಾವೇ ದಾರಿಯನ್ನು ಕ್ರಿಯೇಟ್ ಮಾಡಿಕೊಂಡು ನಮ್ಮ ಸಾಧನೆಯ ಶಿಖರಕ್ಕೆ ಪ್ರಯಾಣಿಸಬೇಕಂತೆ. ಸೊ ಹಾಗಿರುವಾಗ ಒಳ್ಳೆ ಮಾತಂತಾಡಿದ್ದೇನೆ. ಸೊ ಒಳ್ಳೆ ಫುಡ್ ಇವತ್ತು ನನಗೆ ಸಿಗ್ತದೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಮತ್ತಾಗ್ತಾಡ ನಮ್ಮ ಪಾಕ ಪ್ರವೀಣೆ ಅಶ್ವಿನಿ ಮೇಡಮ್ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಪಾಕ ಪ್ರವೀಣೆ ಅಶ್ವಿನಿ ಮೇಡಮ್. ಸೊ ಇವತ್ತು ನಮಗೋಸ್ಕರ ಯಾವ ಡಿಶ್ ಮಾಡ್ತಾರೆ? ಇವತ್ತು ನಾನು ಸೆಕೆಗೆ ಹೆಂಗಸರಿಗೆ ಕಿಚನ್ ಅಲ್ಲಿ ಅಡಿಗೆ ಮಾಡ್ಲಿಕ್ಕೆ ತುಂಬಾ ಸಾಕು ಅಂತ ಅನಿಸ್ತದೆ. ಹಾಗಾಗಿ ಒಂದೇ ಡಿಶ್ ಅಲ್ಲಿ ಒಂದು ಊಟವನ್ನ ಮುಗಿಸಬಹುದು. ಆ ತರದೊಂದು ಡಿಶ್ ಅನ್ನ ಮಾಡಿ ತೋರಿಸ್ತಾ ಇದ್ದೇನೆ. ಮಾವಿನಕಾಯಿಯ ಚಿತ್ರಾನ್ನ. ಸೊ ಒಂದೇ ಕಲ್ಲಿಗೆ 4-5 ಹಕ್ಕಿಗಳು ಓಡೋಗುದೆಯಾ? ಓಕೆನಾ, ರೆಡಿ ಇದ್ದೀರಾ? ಹಾಗಾದ್ರೆ ಸ್ಟಾರ್ಟ್ ಮಾಡಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡಿ. ಮಾವಿನಕಾಯಿ ಚಿತ್ರಾನ್ನಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಅನ್ನ, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣಗೆ ಹೆಚ್ಚಿಟ್ಟಂತಹ ನೀರುಳ್ಳಿ, ಶುಂಠಿ, ಗ್ರೇಟೆಡ್ ಕ್ಯಾರೆಟ್, ಒಗ್ಗರಣೆಗೆ ಸಾಸಿವೆ, ಎಣ್ಣೆ, ಜೀರಿಗೆ, ಕಾಯಿ ಮೆಣಸು, ಉದ್ದಿನ ಬೇಳೆ, ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು ಹಾಗೂ ಬೇಸೊಪ್ಪು. ಇದು ಕಲರಿಗೋಸ್ಕರ ಒಂದ್ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಪುಡಿ, ಕಾಯಿಯಾದಂತಹ ಮಾವಿನಕಾಯಿ. ಮಾವಿನಕಾಯಿ ನೋಡ್ತಾ ಇದ್ರೆ ಸುಮ್ನೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಚಾಕು ಕೊಟ್ರೆ ಇಲ್ಲೇ ತಿನ್ಬಿಡೋಣ ಅನ್ಸ್ತದೆ. ಬಟ್ ಚಿತ್ರಾನ್ನ ಮಾಡ್ತೇನೆ ಅಂತ ನೀವಂತೂ ರೆಡಿಯಾಗಿ ಬಂದಿದ್ದೀರಿ. ಸೊ ನಿಮ್ಮ ಅಡುಗೆ ಹಾಳು ಮಾಡೋದಿಲ್ಲ. ನಾನು ಕಾಯ್ತೇನೆ ನೀವು ಚಿತ್ರಾನ್ನ ಜೊತೆಗೆ ಅದನ್ನು ಮಿಕ್ಸ್ ಮಾಡಿ ಕೊಡೋವರೆಗೂ. ಅಂಡ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಎಸ್. ಫಸ್ಟಿಗೆ ನಾನು ಈ ಮಾವಿನಕಾಯಿಯ ಸಿಪ್ಪೆಯನ್ನ ತೆಗೆದು ಸ್ವಲ್ಪ ಗ್ರೇಟ್ ಮಾಡ್ಕೊಳ್ತೇನೆ. ಕೀರ್ತಿ, ತೊಳೆದಿಟ್ಟಿದ್ದೇನೆ ಆಲ್ರೆಡಿ. ಓಕೆ. ಸೊ ಮಾವಿನಕಾಯಿಯ ಸೀಸನ್ ಈಗ. ಹೌದು, ಮಾವಿನಕಾಯಿಯ ಸೀಸನ್. ಇದರಿಂದ ಚಟ್ನಿ, ಹಲವಾರು ಚರ್ಮುರಿಗೂ ಇದನ್ನು ಸ್ವಲ್ಪ ಗ್ರೇಟ್ ಮಾಡಿ ಹಾಕಿದ್ರೆ ತುಂಬಾ ಟೇಸ್ಟಿ ಆಗಿರ್ತದೆ. ಕೀರ್ತಿ, ಈ ಹಳ್ಳಿಯಲ್ಲೆಲ್ಲ ಹೆಂಗೆ ಗೊತ್ತಾ, ಈ ಮಾವಿನಕಾಯಿ ಬರ್ತಾ ಇದೆ ಅಂತ ಅನ್ಕೊಳ್ಳಿ, ಪ್ರತಿ ದಿನ ಮಾವಿನಕಾಯಿದ್ದೇ ಏನಾದ್ರು ಡಿಶ್ ಇರ್ತದೆ. ಇವತ್ತೇನು ಮಾವಿದ ಚಟ್ನಿ, ಇವತ್ತೇನು ಮಾವಿದ ಗ್ರೇವಿ, ಮೆಣಸ್ಕಾಯಿ, ಅದೇ ತರ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಕೇಳೋ ಅವಶ್ಯಕತೆ ಏನಿಲ್ಲ, ಮಾವಿದೇನಾದ್ರೂ ಐಟಮ್ ಇದ್ದೇ ಇರುತ್ತೆ. ಟೇಸ್ಟ್ ಅಷ್ಟೇ ತುಂಬಾ ಒಳ್ಳೇದಿರ್ತದೆ ಕೀರ್ತಿ. ಮಾವಿನಕಾಯಿ ಹಾಕಿ ಮಾಡಿದ ಯಾವುದೇ ಡಿಶ್ಗಳು ಸಹ ಒಳ್ಳೇದಿರ್ತವೆ. ಏನು ಅಂತ ಹೇಳಿದ್ರೆ ನಮ್ಗೆ ಹಣ್ಣು ತಿನ್ಲಿಕ್ಕೆ ಸಿಗುದಿಲ್ಲ. ಈಗ ಕಾಯಿ ಇರುವಾಗನೇ ಅದನ್ನು ಕಿತ್ಕೊಂಡು ಅದನ್ನು ಪದಾರ್ಥ ಮಾಡಿ ಆಗಿರುತ್ತೆ. ಸ್ವಲ್ಪ ಗ್ರೇಟ್ ಮಾಡ್ಕೊಳ್ತೇನೆ. ಒಂದು ಅರ್ಧ ಬೌಲ್ ಅಷ್ಟು ಸಾಕು ನಮ್ಗೆ. ಹುಳಿ ಇರ್ತದೆ ಕಾಯಿ, ಮಾವಿನಕಾಯಿ. ಅಂಡ್ ಇನ್ನೊಂದು ಖುಷಿ ಅಂತ ಹೇಳಿದ್ರೆ, ಮಾವಿನ ಜೊತೆ ಸಾಕಷ್ಟು ಚೈಲ್ಡ್ಹುಡ್ ಮೆಮೊರೀಸ್. ನಿಜವಾಗ್ಲೂ ಮರದ ಕೆಳಗೆ ಇರ್ತಿದ್ವು ನಾವೆಲ್ಲ ಸಣ್ಣದಿರ್ಬೇಕಾದ್ರೆ. ಅದು ಕಾಂಪಿಟೇಷನ್, ನಮ್ಮ ಮಧ್ಯೆನೇ ಕಾಂಪಿಟೇಷನ್. ಯಾವಾಗ ಮಾವು ಬೀಳ್ತದೆ ಅಂಡ್ ಓಡ್ಕೊಂಡು ಹೋಗುದು, ಅದನ್ನ ತಗೊಂಡು ನಂದು ಅಂತ ಬುಕ್ ಮಾಡೋದು. ಅಂಡ್ ಅದರಲ್ಲೂ ಕೆಲವು ನನ್ನ ತಮ್ಮಂದ್ರೆಲ್ಲ ಮಾಡಿದ್ ನೆನಪಿದೆ. ಅಂಡ್ ಚೆನ್ನಾಗಿರೋದೆಲ್ಲ ತಗೊಂಡಿಟ್ಟು ಇದ್ರೆರಡರಲ್ಲಿ ಹಿಂಗೆ ಯಾವುದು ಅಂತ ಕೊಳ್ತೋಗಿದ್ದನ್ನ ಕೊಟ್ಟದ್ದು ಕೂಡ. ಅಂಡ್ ನೀವೇನೇ ಹೇಳಿ, ನಮ್ಮ ಮನೆಯಲ್ಲಿ ಮರದಲ್ಲಿ ಬಿಡೋ ಮಾವಿನ ಹಣ್ಣಿಗಿಂತ ಪಕ್ಕದ ಮನೆಯಲ್ಲಿ ಅದೇ ರುಚಿ. ಅಂಡ್ ಅಲ್ಲಿ ಕದ್ದು ಬಂದ ಒಂದು ಹೊಸ ಕುಕ್ಕು ಸಿಕ್ಕಿತು ಅಂತ ಹೇಳೋದುಂಟಲ್ಲ. ಸೊ ಈ ಸೀಸನ್ ಬಂದಾಗ ಎಲ್ಲರೂ ರೆಡಿ ಆಗಿರ್ತದೆ. ಈಗ ಗೇರು ಬೀಜ ಸಹ ಅಷ್ಟೇ. ಸೊ ಕದೀಲಿಕ್ಕೆ ಇದು ರೈಟ್ ಟೈಮ್. ನೋಡಿ, ಒಂದು ಅರ್ಧ ಬೌಲ್ ಅಷ್ಟು ತುರ್ದಿಟ್ಕೊಂಡೆ. ತುಂಬಾ ಹುಳಿಯಾಗಿರ್ತದೆ, ಅದು ಸಾಕಾಗ್ತದೆ ಒಂದು ಬೌಲ್ ಅನ್ನಕ್ಕೆ. ಹೌದು, 2 ಜನರಿಗೆ ಸರ್ವ್ ಮಾಡ್ಬೋದು ಆ ರೈಸ್ ಅಲ್ಲಿ. ಇಷ್ಟೇ ಮಾವಿನಕಾಯಿ ಸಾಕಾಗ್ತದೆ. ಓಕೆನಾ? ಈಗ ನಾನು ತವ ಬಿಸಿ ಆಗ್ಲಿಕ್ಕೆ ಇಡ್ತೇನೆ ಕೀರ್ತಿ. ನೆಕ್ಸ್ಟ್ ಪ್ರೊಸೀಜರ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳುವ, ಆಯ್ತಾ? ಕೀರ್ತಿ, ಪ್ಯಾನ್ ಬಿಸಿ ಆಗಿದೆ. ನಂಗೆ ಸ್ವಲ್ಪ ಎಣ್ಣೆ ಕೊಡ್ತೀರಾ ಕೀರ್ತಿ? ಓಕೆ.
ನಾನು ಇದಕ್ಕೆ ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡ್ತಾ ಇದ್ದೇನೆ, ಒಳ್ಳೆ ಫ್ಲೇವರ್ ಆಡ್ ಮಾಡ್ತದೆ. ಎಸ್, ಸೊ ಚಿತ್ರಾನ್ನ ಅಂತ ಹೇಳಿದ್ರಲ್ಲಿ ತೆಂಗಿನ ಎಣ್ಣೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರ್. 4 ರಿಂದ 5 ಸ್ಪೂನ್ ಎಷ್ಟು ಬೇಕೋ ಅಷ್ಟು ಸಾಸಿವೆ ಕೊಡಿ ಕೀರ್ತಿ. ಓಕೆ, ಈ ಚಿತ್ರಾನ್ನ ಅಂತ ಹೇಳಿದ ತಕ್ಷಣ ಅದೇ ಚಿತ್ರಾನ್ನ ಅಂತ ಒಂದು ಫೀಲ್ ಬರುತ್ತೆ. ಅಂಡ್ ಮ್ಯಾಂಗೋದಲ್ಲಿ ಚಿತ್ರಾನ್ನ ಮಾಡ್ತಿದ್ದಾರೆ ಅಂತ ಮ್ಯಾಮ್, ನೋಡೋಣ ಹೆಂಗ್ ಬರುತ್ತೆ. 1 ಸ್ಪೂನ್ ಅಷ್ಟು ಹಾಕಿದೆ. ಓಕೆ, ಕಡಲೆಬೇಳೆ ಕೊಡ್ತೀರಾ? ಉದ್ದಿನ ಬೇಳೆ, ಕಡಲೆಬೇಳೆ, ಮತ್ತೆ ಸ್ವಲ್ಪ ಕರಿಬೇವು, ಜೀರಿಗೆ. ಓಕೆ, ಎಲ್ಲ 1 ಸ್ಪೂನ್ ಅಷ್ಟು ಇಟ್ಟಿದ್ದೇನೆ ನಾನು, ಅಷ್ಟೇ ಹಾಕೊಳ್ತೇನೆ. ಕಾಯಿಲಿ ಸೊ ಫ್ಲೇವರ್ ಕೊಡುವಂಥದ್ದನ್ನ ಎಲ್ಲ ಆಡ್ ಮಾಡ್ತಾ ಇದ್ದೀರಿ. ಆಕ್ಚುಲಿ ಈ ಚಿತ್ರಾನ್ನದಲ್ಲಿ ಮಾವಿನಕಾಯಿಗೆ ಮೇನ್ ರಾಜ ಈ ಡಿಶ್ ಅಲ್ಲಿ. ಅಂದ್ರೆ ಈ ಡಿಶ್ ಇದ್ದು ಹೀರೋ ಮಾವಿನಕಾಯಿ. ಅಂದ್ರೆ ನಾವು ನಾರ್ಮಲಿ ಲೆಮನ್ ರೈಸ್ ಮಾಡ್ತೇವೆ. ಲೆಮನ್ ರೈಸ್ಗೆ ನಾವು ಹುಳಿಗೆ ನಾವು ಲೆಮನ್ ಅನ್ನ ಹಾಕ್ತೇವೆ. ಇದರಲ್ಲಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಮಾವಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಸೊ ನೀವು ಸೀಸನ್ ಬಂದ ತಕ್ಷಣ ಅದಕ್ಕೊಂದು ಚಿತ್ರಾನ್ನ ಮಾಡ್ತೀರಿ. ಅದೇ ನಮ್ಮ ಸೌತ್ ಇಂಡಿಯಾದವರ ವಿಶೇಷತೆ ಕೀರ್ತಿ. ಯಾವ ಸೀಸನಲ್ ವೆಜಿಟೇಬಲ್ ಇರ್ತದೆ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಳ್ಬೇಕು. ಆಕ್ಚುಲಿ ಅದು ನಮ್ಮ ಬಾಡಿಗೆ ಬೇಕಿರುವ. ಹಾಗಾಗಿ ಸೀಸನ್ ಹೋಗ್ತಾ ಹೋಗ್ತಾ ನಿಮ್ಮ ರೆಸಿಪೀಸ್ ಆಡ್ ಆಗ್ತಾ ಇರ್ತದೆ, ಹಾಗಾದ್ರೆ ಚೇಂಜ್ ಆಗ್ತಾ ಇರ್ತದೆ. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ, ಒಂದು ಅರ್ಧ ಸ್ಪೂನ್ ಅಷ್ಟು. ಹೌದು, ಸ್ವಲ್ಪ ಶುಂಠಿ ಕೊಡಿ ಕೀರ್ತಿ. ಓಕೆ, ಚಟ್ಪಟ ಚಟ್ಪಟ ಅಂತಿದೆ. ಶುಂಠಿನೂ ಅಷ್ಟೇ 1 ಸ್ಪೂನ್ ಅಷ್ಟು ಹಾಕಿದೆ. ಸ್ವಲ್ಪ ಕಾಯಿ ಮೆಣಸು. ಓಕೆ, ನೀರುಳ್ಳಿ ಕೊಡಿ ಕೀರ್ತಿ. ನೀವು ಮ್ಯಾಂಗೋ ಹಾಕೋಕ್ಕಿಂತ ಮುಂಚೆ ಇಷ್ಟೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ ಆದರೆ ಎಂಟ್ರಿಗೆ. ವಾವ್, ಫ್ಲೇವರು ಅಷ್ಟೇ ಯಾವ ಥರ ಬರ್ತಾ ಇದೆ ನೋಡಿ. ಒಗ್ಗರಣೆಯದ್ದು, ತೆಂಗಿನ ಎಣ್ಣೆಯದ್ದು ಫ್ಲೇವರ್ ಒಳ್ಳೆ ರುಚಿಯನ್ನು ಸಹ ಕೊಡ್ತದೆ ಇದಕ್ಕೆ. ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಲಿ ನೀರುಳ್ಳಿ, ಸರಿ ಕಾಯ್ಬೇಕಂತೇನೂ ಇಲ್ಲ. ಸ್ವಲ್ಪ ಹೌದು, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಹಸಿ ವಾಸನೆ ಹೋಗ್ತದೆ. ಟರ್ಮರಿಕ್ ಪೌಡರ್ ಅಷ್ಟೇ. ಕೆಲವರು ಚಿತ್ರಾನ್ನಕ್ಕೆ ಯೆಲ್ಲೋ ಕಲರ್ ಬೇಡ ಹೇಳುವವರು ಸ್ಕಿಪ್ ಮಾಡ್ಕೊಳ್ಬಹುದು. ಮಾವಿನಕಾಯಿಯ ಕಲರೇ ಬೇಕು ಅಂತ ಹೇಳುವವರು ಇರ್ತಾರೆ ಕೆಲವರು. ಆ ತರದ ಲೈಟ್ ಗ್ರೀನ್ ಬರ್ತದೆ. ಹೌದು. ಕ್ಯಾರೆಟ್ ಕೊಡಿ ಕೀರ್ತಿ. ಇದಕ್ಕೆ ತೆಂಗಿನ ತುರಿ ಹಾಕೋರು ಹಾಕೊಳ್ತಾರೆ, ಪರವಾಗಿಲ್ಲ, ಹಾಕೊಳ್ಬಹುದು. ಕ್ಯಾರೆಟ್ ಅಷ್ಟೇ ಆಪ್ಷನಲ್. ನಾನು ಸ್ವಲ್ಪ ವೈಬ್ರೆಂಟ್ ಕಲರ್ಸ್ ಇರ್ಲಿ ಅಂತ ಕ್ಯಾರೆಟ್ ಹಾಕ್ತಾ ಇದ್ದೇನೆ ಕೀರ್ತಿ. ನಾ ಹೇಳಿದಲ್ಲ ಅಶ್ವಿನಿ ಮೇಡಮ್, ಸಿಂಪಲ್ ರೆಸಿಪಿ ಅಂತ ಮಕ್ಕಳಿಗೆ ಈ ತರ ಎಲ್ಲ ಅಡಗಿಸಿ ಕೊಟ್ರೇನೆ ಒಂಥರ ತಿಂತಾರೆ ಕೀರ್ತಿ. ಇಲ್ಲ ಅಂದ್ರೆ ಎಲ್ಲ ಸೈಡ್ಗೆ ಎತ್ತಿಟ್ಟು ತಿನ್ನುವ ಅಭ್ಯಾಸ ಮಕ್ಕಳಿಗೆಲ್ಲ. ಸೊ ಅಡುಗೆ ಮಾಡ್ಲಿಕ್ಕೆ ಕೈ ಚಳಕೈ ಹೇಗೆ ಇಂಪಾರ್ಟೆಂಟ್, ಹಾಗೆ ಸ್ವಲ್ಪ ತಲೆ ಯೂಸ್ ಮಾಡ್ಬೇಕಾಗ್ತದೆ. ಮಕ್ಕಳನ್ನು, ಅದು ಕೂಡ ಈಗಿದ್ದು ಕಾಲದ ಮಕ್ಕಳನ್ನು ಇಂಪ್ರೆಸ್ ಮಾಡೋದು ತುಂಬಾ ಕಷ್ಟ. ಅಪ್ಪ ಹೇಳ್ಬಿಡ್ತಾರೆ ಇದು ಚೆನ್ನಾಗಿಲ್ಲ, ಇದ್ಯಾಕೆ ಹಾಕಿದ್ದು ಅಂತ. ಸ್ವಲ್ಪ ನಾವು ಜಾಗ್ರತೆ ಮಾಡ್ಬೇಕಾಗತ್ತೆ. ಅಂಡ್ ಈ ಟ್ರಿಕ್ಸ್ ಎಲ್ಲ ನಾವು ಕಲ್ತ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ನಮಗೆ ಸ್ವಲ್ಪ ಮಾವಿನಕಾಯಿ ಕೊಡಿ, ಮತ್ತೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್. ಎಸ್, ನಮ್ಮ ಹೀರೋ ಬಂದಾಯ್ತು. ನಾವು ಮಾವಿದ್ದು ಕ್ವಾಂಟಿಟಿ ಹೇಗೆ ನೋಡೋದು? ಅಂದ್ರೆ ಹೇಗೆ ಹುಳಿ ಇರ್ತದೆ ಹಾಗೆ ಹಾಕೋದಾ? ಇಲ್ಲ, ಹುಳಿ ನೋಡಿ ಹಾಕ್ಬೇಕಾಗ್ತದೆ ಕೀರ್ತಿ. ಒಮ್ಮೊಮ್ಮೆ 1 ಬೌಲ್ ರೈಸಿಗೆ ಅರ್ಧದಷ್ಟು ಸಾಕಾಗ್ತದೆ, ಅರ್ಧ ಬೌಲ್ನಷ್ಟು. ಇನ್ನು ಬೇಕು ಕೆಲವರಿಗೆ ಹುಳಿ ತುಂಬಾ ಇಷ್ಟ ಆಗ್ತದೆ ಅಂತವರು ತುಂಬಾ ಹಾಕೊಳ್ಬಹುದು. ಮಾವಿನಲ್ಲೂ ಹಾಗೆ, ಹಣ್ಣಿಗಿಂತ ಕಾಯಿ ಮಾವಿಗೆನೆ ಜಾಸ್ತಿ ಫ್ಯಾನ್ಸ್ ಇರ್ತಾರೆ. ಉಪ್ಪು ಖಾರ ಹಾಕಿ ತಿನ್ನೋದಂದ್ರೆ ಈ ಕಾಲೇಜ್ ಮಕ್ಕಳಿಗೆಲ್ಲ ತುಂಬಾ ಖುಷಿ. ಹೌದು, ಅದು ಕೂಡ ಎಕ್ಸಾಮ್ ಟೈಮ್ ಅಲ್ಲ. ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲಾದ್ರೂ ಮರದ ಕೆಳಗಡೆ ಕೂತ್ಕೊಂಡು ಮಾವು ತಿಂತ ಓದ್ತಾ ಇದ್ರೆ ಸಬ್ಜೆಕ್ಟ್ ಬೇಗ ಅರ್ಥ ಆಗ್ಬಿಡುತ್ತೆ, ಅಂಡ್ ಹೊಟ್ಟೆನೂ ಬೇಗ ತುಂಬೋಗ್ಬಿಡುತ್ತೆ. ಅದು ಈ ಟೈಮಿಗೆ ನಾವು ತಿರುಪತಿಗೆಲ್ಲ ಹೋದ್ರೆ ಎಲ್ಲ ರೋಡ್ ಸೈಡ್ಗೆಲ್ಲ ಇದನ್ನೇ ಸೇಲ್ ಮಾಡ್ತಾ ಇರ್ತಾರೆ. ಅದೇ ಒಂದು ಬಿಸ್ನೆಸ್ ಅಲ್ಲಿ ಅವರಿಗೆ.
ಪಾರ್ಕಿಂಗ್ ಸ್ಪೇಸ್ ಅಲ್ಲಿ ಎಲ್ಲ ನಾವು ದಿನಕ್ಕೆ 4-5 ಮಾವು ಖಾಲಿ ಮಾಡ್ತೇವೆ. ಸ್ವಲ್ಪ ಉಪ್ಪು ಕೊಡಿ ಕೀರ್ತಿ. ಓಕೆ. ಸೊ ಎಲ್ಲ ಹಾಕಿದ ನಂತರ ಉಪ್ಪು ಆಡ್ ಮಾಡ್ತಾ ಹೌದು, ಇದ್ದೀರಾ? ಬೇಯಿಸಿಟ್ಟ ಅನ್ನ. ಓಕೆ. ಕೆಲವರು ಅನ್ನಕ್ಕೆ ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಹಾಕೊಳ್ತಾರೆ, ಅಂತವರು ಸ್ವಲ್ಪ ನೋಡಿ ಹಾಕೊಳ್ಬೇಕು ಉಪ್ಪನ್ನ. ನಾನು ಹಾಕ್ಲಿಲ್ಲ, ನಂಗೆ ಅನ್ನ ಕೊಟ್ಟು ಬಿಡಿ ಕೀರ್ತಿ. ಓಕೆ. ಎಸ್, ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಚಿತ್ರಾನ್ನ ಅಂತ ಹೇಳಿದ್ರೆ ಮುಖ ಸಪ್ಪಗೆ ಮಾಡ್ಕೊಳ್ತಿದ್ದಾರೆ. ಉಪೇಂದ್ರರವರ ಸಾಂಗ್ ಗೊತ್ತಾ ನಿಮ್ಗೆ? ಚಿತ್ರಾನ್ನ ಒಮ್ಮೆ ಹಾಡಿ ಬಿಡಿ ಕೀರ್ತಿ, ಟೈಮ್ ಪಾಸ್ ಆಗ್ತದೆ ನನ್ಗೆ. ಯಾಕೆ ನಾಳೆಯಿಂದ ನನ್ನ ಶೋ ನೋಡ್ಲಿಕ್ಕಿಲ್ಲ ಯಾರು? ಇಲ್ಲ ಕೀರ್ತಿ, ವಾಯ್ಸ್ ಒಳ್ಳೇದಿದೆ ನಿಮ್ದು. ವಾಯ್ಸ್ ಒಳ್ಳೇದು, ಅದು ಮಾತಾಡ್ಲಿಕ್ಕೆ ಮಾತ್ರ ಸೂಟ್ ಆಗುದು. ಹಾಡ್ತಾ ಇದ್ರೆ ಟಿವಿ ನಾನು ಹೇಳ್ತೇನೆ ಹೇಗಿದೆ ಅಂತ. ಇವತ್ತು ನಾನೇ ಜಡ್ಜ್ ಆಗಿ ಬಿಡ್ತೇನೆ ನಿಮ್ಮ ವಾಯ್ಸಿಗೆ. ನಂಗೆ ನಾನೇ ಜಡ್ಜ್ಮೆಂಟ್ ಕೊಟ್ಟಾಗಿದೆ ಆಲ್ರೆಡಿ. ಯಾರು ಇಲ್ಲದಾಗ ಕ್ಯಾಮರಾ ಆಫ್ ಇದ್ದಾಗ ಹಾಡ್ತೇನೆ. ಹಾಡ್ತೀರಾ? ಸರಿ, ಹಾಗಾದ್ರೆ ಕ್ಯಾಮರಾ ಎಲ್ಲ ಆಫ್ ಮಾಡಿದ್ಮೇಲೆ ನನಗೊಂದು ಸಾಂಗ್ ಖಂಡಿತ, ಪ್ಲೀಸ್. ಒಂದಲ್ಲ 4-5 ಬೇಕಾದ್ರೆ ಹಾಡ್ತೇನೆ. ಓಕೆ, ಹಾಡಿ ತೋರಿಸಿ. ಎಸ್. ಸೊ ಆ ಟೈಮಲ್ಲಿ ರಿಂಗ್ ಟೋನ್ ಎಲ್ಲ ಅದೇ ಹೇಳ್ತಿತ್ತಲ್ಲ, ಚಿತ್ರಾನ್ನ ಅಂತ. ಹೌದಾ, ಆ ಟೈಮಲ್ಲಿ ಬಾರಿ ಫೇಮಸ್ ಇತ್ತು. ಯಾವ ಸಭೆ ಸಮಾರಂಭಗಳಲ್ಲೂ ಅದೇ ಸಾಂಗ್ ಪ್ಲೇ ಮಾಡ್ತಿದ್ರು. ಸಣ್ಣ ಸಣ್ಣ ಮಕ್ಕಳೆಲ್ಲ ಅದು ಹುಲಾ ಹೋಪ್ಸ್ ಏನೋ ಹೇಳ್ತಿದ್ರಲ್ಲ, ರಿಂಗ್ ಅನ್ನು ಸೊಂಟಕ್ಕೆ ತಿರ್ಸ್ಕೊಂಡು ಅದೇ ಡ್ಯಾನ್ಸ್ ಮಾಡ್ತಾ, ನನ್ನ ಮಗಳು ಅಷ್ಟೇ ಅದೇ ಡ್ಯಾನ್ಸ್ ಮಾಡ್ತಾ ಇದ್ಲು ಮೊದ್ಲು. 2 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇರ್ಲಿಕ್ಕೆ ಇರ್ತಿ. ಆ ಮಸಾಲ ಎಲ್ಲ ಏಳ್ಕೊಳ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಬಿಡ್ತೇನೆ ಮೇಲೆ. ಇದೊಂದು ಬೇಕೇ ಅಲ್ಲ, ಯಾವುದೇ ಒಂದು ಟೇಸ್ಟ್ ಡಬಲ್ ಆಗ್ಬೇಕು ಅಂತ ಆದ್ರೆ. ಹೌದು. ಸೊ ರೆಡಿ ಆಗ್ತಾ ಇದೆ ಚಿತ್ರಾನ್ನ. 2 ನಿಮಿಷ ಇರ್ಲಿ ಅಷ್ಟೇ ಅದರಲ್ಲಿ. 2 ನಿಮಿಷ ನೀವು ಕೇಳ್ತಾ ಇದ್ದೀರಿ, ನಮಗೂ ಬ್ರೇಕ್ ಬೇಕು ಅಂತ ಅನಿಸ್ತದೆ. ಒಂದು ಸಣ್ಣ ವಿರಾಮನ ತಗೊಂಡು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಚಿತ್ರಾನ್ನ ರೆಡಿ ಆಗ್ತಾ ಇದೆ. ಮ್ಯಾಂಗೋ ಚಿತ್ರಾನ್ನ. ಎಷ್ಟು ಚೆನ್ನಾಗಿದೆ, ಕೇಳಲಿಕ್ಕೂ ಚೆನ್ನಾಗಿದೆ. ಆ್ಯಂಡ್ ಮ್ಯಾಂಗೋ ಆ್ಯಡ್ ಮಾಡಿ ಏನು ಕೊಟ್ಟರು ಚೆನ್ನಾಗೇ ಇರುತ್ತೆ. ಸೊ ನಾನು ಟೇಸ್ಟ್ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಬರೋಣ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾರಿ ಕ್ಯಾಬು ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜಿ ರೋಡ್, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಬಳ್ಳಾರಿ ಕ್ಯಾಬು ಸ್ಪಂದನ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮ್ಯಾಂಗೋ ಚಿತ್ರಾನ್ನ ರೆಡಿ ಆಗ್ತಾ ಇದೆ. ಸೊ ನಾನಂತೂ ಟೇಸ್ಟ್ ಮಾಡಲಿಕ್ಕೆ ಕಾಯ್ತಾ ಇದ್ದೇನೆ. ಮ್ಯಾಂಗೋ ಸೀಸನ್ ಬೇರೆ, ಸೊ ಮ್ಯಾಂಗೋಲಿ ಡಿಫ್ರೆಂಟ್ ವೆರೈಟಿಗಳನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿರ್ತೀರಿ. ಬಟ್ ಚಿತ್ರಾನ್ನ ರೇರ್ ಅಂತ ಅನ್ಸುತ್ತೆ. ಸೊ ಹೇಗಾಗಿದೆ ಚಿತ್ರಾನ್ನ ಅಂತ ನೋಡ್ಕೊಂಬರೋಣ. ಎಸ್ ಕೀರ್ತಿ, ಇದಾಗಿದೆ. ಈಗ ನನಗೆ ಅದು ಬೌಲ್ ಕೊಡಿ ಕೀರ್ತಿ, ನಾನು ಸರ್ವ್ ಮಾಡ್ತೇನೆ ನಿಮಗೆ. ಸೊ ಚಿತ್ರಾನ್ನ ರೆಡಿ ಆಗ್ಬಿಟ್ಟಿದೆ. ಎಸ್, ಚಿತ್ರಾನ್ನ ರೆಡಿ ಆಗಿದೆ. ಉಪ್ಪು ಖಾರ ಎಲ್ಲ ಎಳ್ಕೊಂಡಿದೆ ಅದು. ನೋಡಿ ಟೇಸ್ಟ್ ಮಾತ್ರ ನೀವೇ ನನಗೆ ಹೇಳಬೇಕು ಈಗ. ಓಕೆ, ಹೇಗಾಗಿದೆ ಅಂತ. ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀರಾ ಇದನ್ನು? ಇದನ್ನ ನಾನು ಮಾಡ್ತೇನೆ ಕೀರ್ತಿ. ನನ್ನ ಮಕ್ಕಳಿಗೆ ಸ್ವಲ್ಪ ಈ ಲೆಮನ್ ರೈಸ್, ಈ ರೈಸ್ ನ ಐಟಮ್ಗಳೆಲ್ಲ ಸ್ವಲ್ಪ ಇಷ್ಟ ಆಗುತ್ತಾ? ಹೌದು, ಪುಳಿಯೋಗರೆ. ಹಾಗಾದ್ರೆ ನೀವು ತುಂಬಾ ಲಕ್ಕಿ, ಯಾಕಂತ ಹೇಳಿದ್ರೆ ರೈಸ್ ಐಟಮ್ ಇಷ್ಟಪಡೋದು ತುಂಬಾ ಕಷ್ಟ. ಲಂಚ್ ಬಾಕ್ಸ್ಗೂ ಇದನ್ನ ಮಾಡಿ ಕೊಟ್ರೆ ಆರಾಮಾಗಿ ಹೊಟ್ಟೆ ತುಂಬುತ್ತದೆ. ಅದು ಅಲ್ಲದೆ ನಾನು ಇದಕ್ಕೆ ವೆಜಿಟೇಬಲ್ ಎಲ್ಲ ಹಾಕಿರೋದ್ರಿಂದ ಹೆಲ್ದಿ ಅಂತಾನು ನನ್ಗೆ ಅನಿಸ್ತದೆ ಮಕ್ಕಳಿಗೆ ಕೊಡುವಾಗ. ಎನಿ ಟೈಮ್ ಅಮ್ಮ ಇದನ್ನ ಮಾಡ್ಕೊಡಿ ಹೇಳಿದ್ರೆ ರಪ್ಪ ಮಾಡ್ತೀರಿ. ವೆಜಿಟೇಬಲ್ ಹಾಕಿದ್ರಲ್ಲಿ ನಿಮ್ ಕೆಲಸ ಮಾಡಬಹುದು. ಕೀರ್ತಿ, ಬಿಸಿ ಬಿಸಿಯಾದ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ. ಖಂಡಿತ. ಸೊ ಮಾವಿನಕಾಯಿ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಸೊ ಮಾವಿನಕಾಯಲ್ಲಿ ಚಿತ್ರಾನ್ನ ಮಾಡಿದ್ದಾರೆ. ಆ್ಯಂಡ್ ಹೊಸ ರೆಸಿಪಿ ಅಂತ ಕೂಡ ಹೇಳಿದ್ದಾರೆ.
ಆ್ಯಂಡ್ ಪ್ರತಿಯೊಂದು ಇಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ ಅಶ್ವಿನಿ ಮೇಡಮ್. ಸೊ ಅದರಲ್ಲಿ ಇದು ಕೂಡ ಒಂದು. ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತಾರೆ. ಹುಳಿ ಯಾರಿಗೆಲ್ಲ ಇಷ್ಟವೋ ಅವ್ರಿಗೆಲ್ಲ ಇದು ಫೇವ್ರೇಟ್ ಆಗುತ್ತೆ. ಹುಳಿ ಹುಳಿ ಆಗಿದೆ ಆ್ಯಂಡ್ ಖಾರ ಕೂಡ ಕರೆಕ್ಟ್ ಆಗಿದೆ ಆ್ಯಂಡ್ ಖಾರ ಕೂಡ ಕಾಂಪ್ರಮೈಸ್ ಆಗಲಿಲ್ಲ ಖಾರದಲ್ಲಿ ಕೂಡ, ಬಟ್ ಹುಳಿ ಹುಳಿ ಆಗಿ ತುಂಬ ಚೆನ್ನಾಗಿ ಬರ್ತಿದೆ. ಆ್ಯಂಡ್ ಮ್ಯಾಂಗೋ ಹಾಕಿದ್ದಾರೆ ಅಂತ ನೀವು ಖಂಡಿತ ಗೆಸ್ ಮಾಡಿ ಹೇಳ್ತೀರಿ. ಆ್ಯಂಡ್ ಮ್ಯಾಂಗೋದು ಟೇಸ್ಟ್ ಅದೇ ಹೇಳಿದಲ್ಲ, ಇದದು ಹೀರೋ ಮ್ಯಾಂಗೋ ಅಂತ. ಸೊ ಮ್ಯಾಂಗೋ ಇದ್ದಾರೆ ಅಂತ ಖಂಡಿತ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ಥರ ಚಿತ್ರಾನ್ನ ನಮಗೆ ಡೈಲಿ ಮಾಡಿಕೊಟ್ರೆ ಖಂಡಿತ ಎಲ್ಲರೂ ಇದನ್ನು ತಿಂತಾರೆ ಆ್ಯಂಡ್ ಇಷ್ಟಪಟ್ಟು ತಿಂತಾರೆ. ಸೊ ನನ್ನ ಫೇವ್ರೆಟ್ ರೆಸಿಪಿ ಆಗೋಯ್ತು ಇವತ್ತು. ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಾಗಿದೆ. ಎಸ್ ವೀಕ್ಷಕರೇ, ಮಾವಿನಕಾಯಿ ಸೀಸನ್ ಬೇರೆ ಅಂತ ನಾನು ಹೇಳಿದ್ದೇನೆ. ಸೊ ಮಾವಿನಕಾಯಲ್ಲಿ ಹೊಸ ಹೊಸ ಡಿಶ್ಗಳನ್ನು ನೀವು ಟ್ರೈ ಮಾಡ್ತಾ ಇರ್ತೀರಿ. ಸೊ ಇವತ್ತೊಂದು ಅದ್ಭುತವಾದ ಡಿಶನ್ನು ಅಶ್ವಿನಿ ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೀವು ನೋಡ್ಕೊಡ್ಬೇಕು ಅಂತಾದರೆ ತಯಾರಿಸುವ ವಿಧಾನನ ನೋಡ್ಕೊಂಡು ಬನ್ನಿ. ಮಾವಿನಕಾಯಿಯ ಚಿತ್ರಾನ್ನ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಅನ್ನ, ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ, ಶುಂಠಿ, ಕ್ಯಾರೆಟ್, ಸಾಸಿವೆ, ಎಣ್ಣೆ, ಜೀರಿಗೆ, ಕಾಯಿಮೆಣಸು, ಉದ್ದಿನಬೇಳೆ, ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಅರಿಶಿನ ಪುಡಿ, ಮಾವಿನಕಾಯಿ. ಮಾವಿನಕಾಯಿಯ ಚಿತ್ರಾನ್ನ ಮಾಡುವ ವಿಧಾನ: ಮಾವಿನಕಾಯಿಯ ಸಿಪ್ಪೆಯನ್ನು ತೆಗೆದು ತುರಿದಿಟ್ಟುಕೊಳ್ಳಿ. ನಂತರ ಒಂದು ಪ್ಯಾನ್ ಬಿಸಿಯಾಗಲು ಇಟ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಕರಿಬೇವನ್ನು ಹಾಕಿ ಇದಕ್ಕೆ ಶುಂಠಿ, ಹಸಿಮೆಣಸು, ಈರುಳ್ಳಿಯನ್ನು ಸೇರಿಸಿ. ನಂತರ ಕ್ಯಾರೆಟ್, ಮಾವಿನಕಾಯಿ, ಅರಿಶಿನ ಪುಡಿಯನ್ನು ಸೇರಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅನ್ನವನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ 2 ನಿಮಿಷಗಳ ಕಾಲ ಬೇಯಲು ಇಟ್ಟರೆ ರುಚಿ ರುಚಿಯಾದ ಮಾವಿನಕಾಯಿ ಚಿತ್ರಾನ್ನ ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತಹ ಪ್ರೆಸ್ಟೀಜ್ನವರ ಪ್ರಾಡಕ್ಟ್ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್. ಸೊ ಹೆವಿ ಆಗಿದೆ ಆ್ಯಂಡ್ ಇದರ ವರ್ಕ್ ಕೂಡ ಅಷ್ಟೇ ಹೆವಿ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿರುವಂತಹ ಈ ಪ್ರೆಷರ್ ಕುಕ್ಕರ್ ಯುನೀಕ್ ಆಗಿದೆ ಆ್ಯಂಡ್ ವೆರಿ ಯೂಸೇಬಲ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ಇದು ಕುಕ್ ಮಾಡಿ ಕೊಡ್ತಾರೆ. ಸೊ ಪ್ರೆಷರ್ ಕುಕ್ಕರ್ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಪ್ರೆಷರ್ ಕುಕ್ಕರನ್ನು ನೀವು ನಿಮ್ಮದಾಗಿಸ್ಕೊಳ್ಬೇಕು ಅಂತಾದರೆ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜ ರೋಡ್ ಉಡುಪಿಯಲ್ಲಿರುವಂತಹ ಮಳಿಗೆಗೆ ಆದಷ್ಟು ಬೇಗ ಭೇಟಿ ಕೊಡಿ ಆ್ಯಂಡ್ ಈ ಪ್ರೆಷರ್ ಕುಕ್ಕರನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಎಂಥ ಒಂದು ಅದ್ಭುತವಾದ ಡಿಶನ್ನು ಅಶ್ವಿನಿ ಮ್ಯಾಮ್ ನನಗೆ ಹೇಳ್ಕೊಟ್ರು ಅಂತ. ಸೊ ಮ್ಯಾಂಗೋ ಯಾರಿಗೆಲ್ಲ ಇಷ್ಟ ಇದೆಯೋ ಅವರಿಗೆ ಖಂಡಿತ ಈ ಡಿಶ್ ಇಷ್ಟ ಆಗಿರುತ್ತೆ ಆ್ಯಂಡ್ ಯಾರಿಗೆಲ್ಲ ಹುಳಿ ತಿನ್ನೋದಂದರೆ ತುಂಬ ಇಷ್ಟನೋ ಅವರಿಗೆ ಕೂಡ ಫೇವ್ರೆಟ್ ಡಿಶ್ ಆಗ್ತದೆ ಅನ್ನೋ ಗ್ಯಾರಂಟಿ ನಾನು ಕೊಡ್ತೇನೆ. ಸೊ ಅದ್ಭುತವಾದ ಡಿಶ್ ಮಾಡಿಕೊಟ್ಟಿದ್ದಾರಲ್ಲ ಅಶ್ವಿನಿ ಮೇಡಮ್. ಸೊ ಬನ್ನಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ತುಂಬ ಚೆನ್ನಾಗಿತ್ತು ಡಿಶ್. ನನ್ನ ಫೇವ್ರೆಟ್ ಡಿಶ್ ಆಯ್ತು ಇವತ್ತಿನ. ಆ್ಯಂಡ್ ಹುಳಿ ಅಂತೂ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಹುಳಿ ತಿನ್ನಬೇಕು ಅಂತ ಆಸೆ ಆಗ್ತಾ ಇರ್ತದೆ. ಸೊ ಸಖತ್ ಹುಳಿ ಆ್ಯಂಡ್ ಖಾರ ಚಿತ್ರಾನ್ನ, ಸೊ ಎಲ್ಲವೂ ಮಿಕ್ಸ್ ಆಗಿದ್ದಂತಹ ಒಂದು ಅದ್ಭುತವಾದ ಪ್ಯಾಕೇಜ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನಮಗೆ ಅಂತಹ ಅದ್ಭುತವಾದ ಡಿಶನ್ನು ಹೇಳ್ಕೊಟ್ಟದಕ್ಕೆ. ಅವಕಾಶವನ್ನು ನೀವು ನನಗೆ ಕಲ್ಪಿಸಿಕೊಟ್ಟಿದ್ದೀರಿ, ಅದಕ್ಕೂ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಹೊಸ ಹೊಸ ರೆಸಿಪಿಗೆ ನಮ್ಮ ಸ್ಪಂದನ ರುಚಿ ಯಾವಾಗಲೂ ರೆಡಿ ಆಗಿರ್ತದೆ ಅಂತ. ಸ್ಪಂದನ ರುಚಿಯನ್ನು ನೀವು ಯಾವತ್ತಾದರೂ ಮಿಸ್ ಮಾಡಿಕೊಂಡ್ರೆ ಫೇಸ್ಬುಕ್ಕಲ್ಲೂ ನೋಡಿ ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ನಮ್ಮ ವೀಡಿಯೋಸ್ ಬರ್ತದೆ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಅಂತ ಹೇಳಿದರೆ ಸ್ಟ್ರೀಮಿಂಗ್ ಭಾರತ್ ಆ್ಯಪಲ್ಲಿ ನಮ್ಮ ಸ್ಪಂದನ ಟಿವಿಯನ್ನು ತುಂಬ ಹತ್ತಿರದಿಂದ ನೀವು ನೋಡ್ಬೋದು. ಆ್ಯಂಡ್ ಮುಂದಿನ ಸಂಚಿಕೆಯಲ್ಲಿ ನಾವು ಹೊಸ ಡಿಶ್ನೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಲ್ಸ್ ಕ್ಯಾಬ್ ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜ ರೋಡ್ ಉಡುಪಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ.